ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದಿಂದ ಗಣ್ಯರ ಸಮಾವೇಶವು ಕಾಪುವಿನ ಜೆಸಿ ಭವನದಲ್ಲಿ ನೆರವೇರಿತು. ಸಮಾವೇಶವು ಹಾಫಿಜ್ ಜಫರುಲ್ಲಾನ್ ಖಾನ್ ಕುರಾನ್ ಪಠಿಸುವುದರೊಂದಿಗೆ ಚಾಲನೆಯನ್ನ ನೀಡಿದರು. ಶಬೀರ್ ಅಹಮದ್ ಖಾಜಿ ಅತಿಥಿಗಳನ್ನ ಸ್ವಾಗತಿಸಿದರು. ಸಮಾವೇಶವನ್ನ ಕೆಎಂಕೆ ಮಂಚನಾಡಿ ಉದ್ಘಾಟಿಸಿದರು. ಸಮಾವೇಶದಲ್ಲಿ ಇಬ್ರಾಹಿಂ ಸಾಹೇಬ್ ಕೋಟ ವಿಷಯ ಪ್ರಸ್ತಾಪಿಸಿದರು. ವಕೀಲರಾದ ಯಾಸಿನ್ ಕೋಡಿಬೆಂಗ್ರಿ ಅವರು ಕಾನೂನು ಮಾಹಿತಿಯನ್ನ ನೀಡಿದರು. ಯಾಸಿನ್ ಮಲ್ಪಿ ವಿಷಯವನ್ನ ಮಂಡಿಸಿದರು. ಸಮಾವೇಶದಲ್ಲಿ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಪ್ರಶ್ನೋತ್ತರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸಮಾವೇಶದಲ್ಲಿ ಕೆಎಂಸಿ ಆಸ್ಪತ್ರೆಯ ಹೃದಯ ತಜ್ಞ 5,000ಕ್ಕೂ ಮೇಲ್ಪಟ್ಟು ಹೃದಯ ರೋಗಿಗಳಿಗೆ ಆಂಜಿಯೋಗ್ರಫಿ ಮಾಡಿ ಗುಣಮುಖರಾಗಲು ಕಾರಣಕರ್ತರಾದ ಹಾಗೂ ಕೋವಿಡ್ ಸಂದರ್ಭದಲ್ಲಿ ನಿಸ್ವಾರ್ಥ ಸೇವೆ ನೀಡಿದ ಡಾಕ್ಟರ್ ಅಬ್ದುಲ್ ರಜಾಕ್ ಮತ್ತು ಅವರ ಮಾತೃಶ್ರೀಯವರನ್ನ ಸನ್ಮಾನಿಸಲಾಯಿತು. ಅನ್ಸರ್ ಅಲಿಯವರು ಸನ್ಮಾನ ಪತ್ರವನ್ನ ವಾಚಿಸಿದ್ರು. ರಿಯಾಜ್ ನಜೀರ್ ಮುದ್ರಂಗಡಿ ಧನ್ಯವಾದ ಸಮರ್ಪಿಸಿದ್ರು. ಸಮಾವೇಶದಲ್ಲಿ ಕಾಪು ಮುಸ್ಲಿಂ ಒಕ್ಕೂಟದ ಉಸ್ತುವಾರಿ ಮನ್ಸೂರ್ ಇಬ್ರಾಹಿಂ ಮರವಂತಿ, ಇಬ್ರಾಹಿಂ ಕೋಟ, ಶಫೀಕ್ ಖಾಜಿ, ನಿಕಟಪೂರ್ವಾಧ್ಯಕ್ಷ ಯಾಸಿನ್ ಮಲ್ಪಿ, ಮಾಜಿ ಅಧ್ಯಕ್ಷ ಮೊಹಿಯುದ್ದೀನ್ ಅಬ್ಬಾ ಹಾಜಿ, ಉಪಾಧ್ಯಕ್ಷ ಮೌಲಾಪಾಯಿ ಮತ್ತು ಕಾರ್ಯದರ್ಶಿ ರಿಯಾಜ್ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪೈಂತೂರು. 50ಕ್ಕೂ ಮಿಕ್ಕಿ ವೆರಿ ಕಾರ್ಡಿಯಲ್